ಜನವರಿ 18ರಂದು ಯುಎಇನಲ್ಲಿ ನಡೆಯಲಿರುವಂತಹ ಅನಿವಾಸಿ ಕನ್ನಡಿಗರ ಕ್ರಿಕೆಟ್ ಹಬ್ಬ ಕರ್ನಾಟಕ ಪ್ರೀಮಿಯರ್ ಲೀಗ್ ಸೀಸನ್ 1ನ ಟ್ರೋಫಿ ಅನಾವರಣ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ನಡೆಯಿತು. ಖ್ಯಾತ ಉದ್ಯಮಿ ಸರ್ವೋತ್ತಮ ಶೆಟ್ಟಿಯವರು ಕರ್ನಾಟಕ ಪ್ರೀಮಿಯರ್ ಲೀಗ್ನ ಟ್ರೋಫಿಯನ್ನ ಅನಾವರಣಗೊಳಿಸಿದ್ರು. ಈ ಸಂದರ್ಭ ಕೆಪಿಎಲ್ ಆಯೋಜಕರಾದ ತನ್ವೀರ್ ಕಾಜಿ, ರೋವೆಲ್, ಹಮ್ದಾನ್, ಕೆಪಿಎಲ್ ತಂಡಗಳ ಮಾಲಕರು, ನಾಯಕರು, ಮ್ಯಾನೇಜರ್ಗಳು ಉಪಸ್ಥಿತರಿದ್ದರು. ಜನವರಿ 18ರಂದು ಯುಎಇನ ಅಜ್ಮಾನ್ನ ಹಮ್ರಿಯಾ ಕ್ರಿಕೆಟ್ ಗ್ರೌಂಡ್ನಲ್ಲಿ ಕೆಪಿಎಲ್ ಸೀಸನ್ 1 ಲೀಗ್ ಹಾಗೂ ನಾಕೌಟ್ ಮಾದರಿಯಲ್ಲಿ ನಡೆಯಲಿದೆ. ಎಸ್ಎಂ ಬ್ಯಾರಿ ಮಾಲಕತ್ವದ ಅಲ್ತಾಫ್ ಶನಾನ್ ನಾಯಕತ್ವದ ಎಸ್ಎನ್ ಡೆಕ್ ಉಚ್ಚಿಲ, ದೀಪಕ್ ಪಿ ಮಾಲಕತ್ವದ ಪ್ರವೀಣಾಚಾರ್ಯ ನಾಯಕತ್ವದ ಪಡೇಲ್ ಚಾಲೆಂಜರ್ಸ್ ಮಂಗಳೂರು, ಶೇಖ್ ಮುಜೀಬುರ್ ರೆಹಮಾನ್, ಅಬ್ದುಲ್ ಹಮೀದ್ ಮಾಲಕತ್ವದ ಅಬ್ದುಲ್ ಸಮೀರ್ ನಾಯಕತ್ವದ ಕೂರ್ಗೋ ಯುನೈಟೆಡ್ ದುಬೈ, ಸಾಮ್ನಿ ಮಾಲಕತ್ವದ ರಾಬೆಲ್ ನಾಯಕತ್ವದ 11 ವಾರಿಯರ್ಸ್ ಬ್ಯಾಂಗಲೂರ್, ಸೈಯದ್ ಫೈಜಲ್ ಮಾಲಕತ್ವದ ಶಿವ ನಾಯಕತ್ವದ ಆಟೋ ಡೀಲ್ ಮೂಡಬಿದ್ರಿ, ಪ್ರೇಮನಾಥ್ ಶೆಟ್ಟಿ ಮಾಲಕತ್ವದ ರೋಹನ್ ನಾಯಕತ್ವದ ಹಿಟ್ ಶೀಲ್ಡ್ ಶಿಮಂತೂರು ಗ್ಲಾಡಿಯೇಟರ್ಸ್, ಅದ್ವಿಕಾ ಮಾಲಕತ್ವದ ರಿಜ್ವಾನ್ ಕೋಡಿ ನಾಯಕತ್ವದ ಚಕ್ರವರ್ತಿ ಕುಂದಾಪುರ, ಸಂದೀಪ್ ಮಂತೇರು ಮಾಲಕತ್ವದ ಪ್ರವೀಣ್ ವೈದ್ಯ ನಾಯಕತ್ವದ ಕುಡ್ಲಾ ಸ್ಪೈಕರ್ಸ್, ಸಮೀಬುಲ್ಲಾ ಮತ್ತು ಅಫ್ದರ್ ಮಾಲಕತ್ವದ ಫರ್ದೀನ್ ನಾಯಕತ್ವದ ಗಂಗೋಳಿ ಸ್ಪೈಕರ್ಸ್, ಪರ್ವೇಜ್ ಮತ್ತು ನವೀನ್ ಮಾಲಕತ್ವದ ವಿಶ್ವ ನಾಯಕನಾಗಿರುವ ಉಡುಪಿ ಬುಲ್ಸ್ ತಂಡಗಳು ಪಂದ್ಯಾಟದಲ್ಲಿ ಪಾಲ್ಗೊಳ್ಳಲಿವೆ. ಜನವರಿ 18ರಂದು ಹಗಲು ರಾತ್ರಿ ಪಂದ್ಯಾಟ ನಡೆಯಲಿದ್ದು, ಪಂದ್ಯವು ಒಟ್ಟು 3.5 ಲಕ್ಷ ರೂಪಾಯಿಗಳ ನಗದು ಮೊತ್ತವನ್ನು ಒಳಗೊಂಡಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 UAE.